ಜಕ್ಕಾಯನಿಗೆ ಸಮಾಧಾನ ಇರಲಿಲ್ಲ. ನಿಮ್ಮ ಹತ್ರ ದುಡ್ಡಿರುವಾಗ ಎಲ್ಲರೂ ಸಲಾಮ್ ಹೊಡಿತಾರೆ, ಹಣ ಹಣ ಹಣ, ಆಮೇಲೆ ಹೆಣ ಹೆಣ ಹೆಣ. ನೋಡಿ, ಒಬ್ಬ ವ್ಯಕ್ತಿಯನ್ನು ಜನರು ಪ್ರೀತಿಸ್ತಾರೆ ಅಂತೇಳಿ ಹೇಗೆ ಗೊತ್ತಾಗಬೇಕು? ಅವರ ಅಧಿಕಾರದಿಂದ ಇಳಿದ ಮೇಲೂ ನಿಮಗೆ ಸಲಾಮ್ ಹೊಡೀತಾರೆ ಅಂದರೆ, ಅಧಿಕಾರದಿಂದ ಇಳಿದ ಮೇಲೂ ನಿಮ್ಮನ್ನು ಪ್ರೀತಿಸುತ್ತಾರೆ ಅಂದರೆ ನೀವು ನಿಯತ್ತಿನ ವ್ಯಕ್ತಿ. ದಿವ್ಯವಾಣಿ 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 ದಿವ್ಯವಾಣಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ದಿವ್ಯವಾಣಿ ಪ್ರವಚನ ಕಾರ್ಯಕ್ರಮಕ್ಕೆ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವತ್ತು ನಾವು ಇಬ್ಬರು ಕುರುಡರ ಬಗ್ಗೆ ಧ್ಯಾನಿಸಲು ಹೋಗ್ತಾ ಇದ್ದೀವಿ. ಒಬ್ಬ ದೇಹದಲ್ಲಿ ಕುರುಡ, ಇನ್ನೊಬ್ಬ ಆತ್ಮದಲ್ಲಿ ಕುರುಡ. ದೇಹದಲ್ಲಿ ಕುರುಡ ಲೂಕನ ಶುಭ ಸಂದೇಶ 18ನೇ ಅಧ್ಯಾಯ ವಾಕ್ಯ 35 ಓದ್ತೀವಿ ನಾವು. 18ನೇ ಅಧ್ಯಾಯ ವಾಕ್ಯ 35. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಸಮೀಪಿಸುತ್ತಿದ್ದಾಗ ಕುರುಡನೊಬ್ಬನು ದಾರಿಯ ಪಕ್ಕದಲ್ಲೇ ಕುಳಿತು ಭಿಕ್ಷೆ ಬೇಡುತ್ತಿದ್ದನು. ಜನಸಂದಣಿಯ ಶಬ್ದವನ್ನು ಆಲಿಸಿ ಅದೇನೆಂದು ವಿಚಾರಿಸಿದನು. ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾರೆ ಎಂದು ಅವನಿಗೆ ತಿಳಿಸಲಾಯಿತು. ಕೂಡಲೇ ಅವನು, ಯೇಸುವೇ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಅವನಾದರೋ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಮತ್ತಷ್ಟು ಗಟ್ಟಿಯಾಗಿ ಕೂಗಿಕೊಂಡನು. ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ತಮ್ಮ ಬಳಿಗೆ ಕರೆತರುವಂತೆ ಅಪ್ಪಣೆ ಮಾಡಿದರು. ಅವನು ಹತ್ತಿರಕ್ಕೆ ಬಂದಾಗ, ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಲು ಅವನು, ಸ್ವಾಮಿ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಯೇಸು ಅವನಿಗೆ, ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ದೇವರನ್ನು ಸ್ತುತಿಸುತ್ತಾ ಅವನೂ ಯೇಸುವನ್ನು ಹಿಂಬಾಲಿಸಿದನು. ಇದನ್ನು ನೋಡಿದ ಜನರೆಲ್ಲರೂ ದೇವರನ್ನು ಕೊಂಡಾಡಿದರು. ಆತ್ಮೀಯ ಸಹೋದರ ಸಹೋದರಿಯರೇ, ಅಂಧ ಭಿಕ್ಷುಕ, ಕೆಲವು ವಾಡಿಕೆಯ ಪ್ರಕಾರ ಆತನಿಗೆ ಹೆಸರು ಬಾರ್ತಿಮೇವ ಅಂತ ಹೇಳ್ತಾರೆ. ತಿಮೇವನ ಮಗ ಬಾರ್ತಿಮೇವ. ಈ ಜೆರಿಕೋ ಪಟ್ಟಣವನ್ನು ಸಮೀಪಿಸುತ್ತಿದ್ದಾಗ ಕುರುಡನೊಬ್ಬನು ದಾರಿಯ ಪಕ್ಕದಲ್ಲಿ ಕುಳಿತು ಭಿಕ್ಷೆ ಬೇಡ್ತಿದ್ದ. ಕುರುಡನಿಗೆ ಕೆಲಸ ಮಾಡಲಿಕ್ಕೆ ಆಗೋಲ್ಲ, ಪಾಪ ಭಿಕ್ಷೆ ಬೇಡ್ತಿದ್ದ. ಜನಸಂದಣಿಯ ಶಬ್ದವನ್ನು ಆಲಿಸಿ ಅದೇನೆಂದು ವಿಚಾರಿಸಿದ. ಯಾಕೆಂದರೆ ಈ ಕುರುಡರಿಗೆ 6th ಸೆನ್ಸ್ ಅಂತ ಹೇಳ್ತಾರೆ. ಅವರಿಗೆ ಏನು ನಡೀತಾ ಇದೆ ಅವ್ರಿಗೆ ಗೊತ್ತಾಗುತ್ತೆ. ಅಂದು ಯೇಸು ಸ್ವಾಮಿ ಆ ಊರಿಗೆ ಬರುವವರಿದ್ದರು. ಏನೋ ಅವನ ಒಳಗಡೆ ಸೃಷ್ಟಿಸಿದ ದೇವರಲ್ವ ಅವರು, ಅವನ ಒಳಗಡೆ ಏನೋ ಒಂಥರ ಭಾವನೆ. ಅದಕ್ಕೆ ಅವನು ಕೇಳಿದ, ಏನೋ ಸ್ಪೆಷಾಲಿಟಿ ಇದೆ ಈ ದಿನ, ಏನದು? ಅವನು ಜನಸಂದಣಿಯ ಶಬ್ದವನ್ನು ಆಲಿಸಿ ಅದೇನೆಂದು ವಿಚಾರಿಸಿದನು. ನೋಡಿ, ವಿಚಾರ ಮಾಡೋದು ಅಷ್ಟು ಸುಲಭವಲ್ಲ. ಒಬ್ಬನ ಹತ್ರ, ಇಬ್ಬನ ಹತ್ರ, ಮೂವರ ಹತ್ರ ಕೇಳಿರಬೇಕು, ಕೆಲವರು ಆಗೋಲ್ಲ ಅಂತ ಹೇಳಿರಬೇಕು. ಆದರೂ ಅವನು ಬಿಟ್ಟಿಲ್ಲ. ಆದರೆ ಯೇಸುವಿನ ಬಗ್ಗೆ ಅರಿತುಕೊಂಡ. ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಶುಭ ಸಂದೇಶ ಯೇಸುವನ್ನು ಪ್ರಕಟಿಸುವುದರಿಂದ ಅದು ಆಲಿಸಲು ನಮಗೆ ಸಿಗುತ್ತೆ. ರೋಮಾಪುರದವರೆಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ ವಾಕ್ಯ 17. ಯೇಸು ಆ ರಸ್ತೆಯಲ್ಲಿ ಹೋಗ್ತಾ ಇದ್ರು. ಯೇಸು ಯಾರು? ಆ ಯೇಸುವಿನ ಬಗ್ಗೆ ಇವನು ಆಲಿಸಿದ್ದಿರಬೇಕು. ಅದಕ್ಕಾಗಿ ಅವನೇನು ಮಾಡಿದ? ಯೇಸುವೇ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ಅಂತೇಳಿ ಹೃದಯಾಂತರಾಳದಿಂದ ಕೂಗಿದ. ನಮ್ಮ ಕೂಗು ದೇವರಿಗೆ ತಲುಪುತ್ತೆ. ಆ ವ್ಯಕ್ತಿಯ ಕೂಗು ಯೇಸುವಿಗೆ ಕೇಳ್ತು. ಬ್ರದರ್ ಟಿ ಕೆ ಜಾರ್ಜ್ ಒಂದು ಸುಂದರ ಹಾಡು ಬರೆದಿದ್ರು. ಹುಟ್ಟು ಕುರುಡನಣ್ಣ, ನನ್ನ ಬದುಕು ಕೆಟ್ಟದಣ್ಣ, ಬೆಳಕು ತುಂಬಿದ ಜಗದಲ್ಲಿ ನನ್ನ ಬಾಳೆ ಕತ್ತಲಣ್ಣ. ಹೌದು, ಅವನ ಬಾಳು ಕತ್ತಲಾಗಿತ್ತು ಪಾಪ. ಅವನಿಗೆ ದೃಷ್ಟಿ ಬೇಕಿತ್ತು. ಅದಕ್ಕಾಗಿ ಸೃಷ್ಟಿಕರ್ತನನ್ನು ಕಣ್ಣೀರಿನಿಂದ ಕರೀತಾ ಇದ್ದಾನೆ.
ದಾವೀದ ಕುಲಪುತ್ರರೇ ನನಗೆ ದಯೆ ತೋರಿ, ದಾವೀದ ಕುಲಪುತ್ರರೇ ನನಗೆ ದಯೆ ತೋರಿ. ಅಲ್ಲಿದ್ದವ್ರು ಏನು ಹೇಳಿದ್ರು ಗೊತ್ತಾ? ಸುಮ್ಮನಿರು, ಗದರಿಸಿದ್ರು. ಸಮಾಜ ಹಾಗೇನೆ ಗದರಿಸುತ್ತೆ, ಹೆದರಿಸುತ್ತೆ, ಬೆದರಿಸುತ್ತೆ. ಇವತ್ತು ಸುವಾರ್ತೆಗೆ ಎಷ್ಟೋ ಅಡ್ಡಿ ಇದೆ. ಸುವಾರ್ತೆಯನ್ನು ಅಥವಾ ಪ್ರಾರ್ಥನಾ ಕೂಟಗಳಿಗೆ ಅಡ್ಡಿ ಮಾಡುವವರು ಇದ್ದಾರೆ. ಅವರಿಗಾಗಿ ನಾವು ಪ್ರಾರ್ಥಿಸೋಣ. ಏಕೆಂದರೆ ಬೈಬಲ್ ಹೇಳುತ್ತೆ, ಅಂಧಕಾರದಿಂದ ಅವರು ಮಾಡ್ತಾ ಇದ್ದಾರೆ. ಆ ಸತ್ಯವನ್ನು ತಿಳಿಯುವಂತೆ ದೇವರು ಪ್ರೇರೇಪಿಸಲೆಂದು ನಾವು ಪ್ರಾರ್ಥಿಸೋಣ. ನೋಡಿ, ಆ ಜನಸಂದಣಿಯಲ್ಲಿ ಆತನ ಕರೆ ಯೇಸು ಆಲಿಸಿದರು. ನಾವು ಯೋಚನೆ ಮಾಡ್ಬೋದು, ಒಂದು ಧ್ಯಾನ ಕೂಟದಲ್ಲಿ ಅಥವಾ ಒಂದು ಧರ್ಮ ಕೇಂದ್ರದಲ್ಲಿ, ದೇವಾಲಯದಲ್ಲಿ ಅಥವಾ ಪುಣ್ಯಕ್ಷೇತ್ರದಲ್ಲಿ ನನ್ನ ಕರೆ ಯೇಸು ಸ್ವಾಮಿ ಆಲಿಸುತ್ತಾರೋ? ಆಲಿಸುತ್ತಾರೆ. ಕೆಲವರು ಯಾಕೆ ಹೋಗ್ತಾರೆ ಪುಣ್ಯಕ್ಷೇತ್ರಕ್ಕೆ? ಇರ್ಬೋದು, ಕಾರ್ಕಳ ಸಂತ ಲಾರೆನ್ಸರ ಬಸಿಲಿಕಾ ಇದೆ, ಹರಿಹರ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರ ಇದೆ, ವಾಲಂಗಣಿ ಮಾತೆಯ ಪುಣ್ಯಕ್ಷೇತ್ರ ಇದೆ. ಕೆಲವರು ಜಾತ್ರೆಗೆ ಹೋಗ್ತಾರೆ, ಒಂದು ಪಾತ್ರೆಗೆ ಹೋಗ್ತಾರೆ, ಅಲ್ಲಿ ಒಂದು ಅವರ ಯಾತ್ರೆ ಮುಗಿಯುತ್ತೆ ಅಷ್ಟೇ. ಅಲ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗುವುದು ಯಾಕಂದರೆ ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡುವುದು, ಪ್ರೇಯರ್ ಮಾಡುವುದು, ಹರಕೆಗಳನ್ನು ತೀರಿಸುವುದು, ದಿವ್ಯ ಬಲಿಪೂಜೆಯನ್ನು ಅರ್ಪಿಸುವುದು, ಪ್ರಾರ್ಥನೆ ಮಾಡಿ ಬರುವುದು. ಅಲ್ಲಿ ವಿಶೇಷ ವರದಾನದ ಸ್ಥಳ. ಇವತ್ತು ಆ ಜನಸಂದಣಿಯಲ್ಲಿ ದೇವರು ಆಲಿಸ್ತಾರೆ, ಕೃಪೆ ನೀಡ್ತಾರೆ, ಕರುಣೆ ತೋರಿಸ್ತಾರೆ. ಆ ವ್ಯಕ್ತಿ ಯೇಸುವನ್ನು ಕರೆದ. ನೋಡಿ, ಆತನ ಮೊರೆ ಉಳಿದವರಿಗೆ ಕರ್ಕಶವಾಗಿ ಕೇಳ್ತು, ಆದರೆ ಯೇಸುವಿಗೆ ಸ್ಪಷ್ಟವಾಗಿ ಕೇಳ್ತು. ಭಕ್ತನ ಹೃದಯಾಂತರಾಳದ ಮೊರೆ. ಇವತ್ತು ನಾವು ಪ್ರೇಯರ್ ಮಾಡ್ತೀವಿ ಸುಮ್ಮನೆ ಅಲ್ಲ, ಕಣ್ಣೀರಿನಿಂದ ಪ್ರಾರ್ಥಿಸ್ತೀವಿ ಸುಮ್ಮನೆ ಅಲ್ಲ. ಪ್ರಾರ್ಥಿಸು ನೀ ಓ ಮಗನೇ, ಪ್ರಾರ್ಥಿಸು ನೀ ಓ ಮಗಳೇ, ಪ್ರಾರ್ಥಿಸಲು ಅದ್ಭುತವ ಕಾಣುವೆ, ಆನಂದ ಆರೋಗ್ಯ ಪಡೆಯುವೆ. ಹೇಗೆ? ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು, ಕಣ್ಣೀರೆಲ್ಲ ಒರೆಸಿ ಬಿಡುವರು, ನಿನ್ನ ಕರವ ಹಿಡಿದು ನಿನ್ನ ಕಾಯುವರು. ಹೌದು, ಆತನ ಮೊರೆ ಯೇಸುವನ್ನು ನಿಲ್ಲಿಸ್ತು, ಯೇಸುವನ್ನು ತಿರುಗಿಸಿತು. ಯೇಸು ಹೇಳಿದರು, ಅವನನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿ. ಅವನು ಹೋದ. ಯೇಸು ಕೇಳಿದರು, ನನ್ನಿಂದ ಏನಾಗಬೇಕು? ಯೇಸುವೇ, ನನಗೆ ದೃಷ್ಟಿ ಬೇಕು. ಯೇಸು ಹೇಳಿದರು, ನಿನ್ನ ವಿಶ್ವಾಸದಂತೆ ನಿನಗಾಗಲಿ. ಅವನಿಗೆ ದೃಷ್ಟಿ ಸಿಕ್ತು. ಇವತ್ತು ನಮ್ಮ ವಿಶ್ವಾಸ ಎಷ್ಟಿದೆ? ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ದ ಮೆಷರ್ ಆಫ್ ಯುವರ್ ಫೇತ್ ಈಸ್ ದ ಮೆಷರ್ ಆಫ್ ಯುವರ್ ಬ್ಲೆಸ್ಸಿಂಗ್. ಯು ವಾಂಟ್ ಬ್ಲೆಸ್ಸಿಂಗ್, ಆಶೀರ್ವಾದ ಬೇಕಾ? ವಿಶ್ವಾಸಿಸು, ವಿಶ್ವಾಸಿಸು, ವಿಶ್ವಾಸಿಸು. ಯಾರಲ್ಲಿ? ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡು, ನಿನಗೆ ರಕ್ಷಣೆ ಸಿಗುವುದು. ಯೇಸು ಅಲ್ಲಿಂದ ಮುಂದೆ ಹೋದರು ಜೆರಿಕೋ ಪಟ್ಟಣಕ್ಕೆ. ಅಲ್ಲೊಬ್ಬ ವ್ಯಕ್ತಿ ಇದ್ದ, ಅವನ ಹೆಸರು ಜಕ್ಕಾಯ. ಈ ಜಕ್ಕಾಯ ಯಾರು? ಅವನು ಧನಾಢ್ಯ, ಅವನು ಸುಂಕ ವಸೂಲಿಯವರ ಮುಖಂಡ. ಅಧಿಕಾರ ಇತ್ತು, ಹಣ ಇತ್ತು, ಸಮಾಧಾನ ಇರಲಿಲ್ಲ. ಅದೆಷ್ಟೋ ಮಂದಿ ಹತ್ರ ಕೋಟಿ 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 ಆಸ್ತಿ ಇದೆ, ಒಳಗಡೆ ಸಮಾಧಾನ ಇಲ್ಲ, ಮುಳುಗಡೆ ತಿನ್ನಲಿಕ್ಕೆ ಬಾಯಿಲ್ಲ. ಎಷ್ಟೋ ಮಂದಿಗೆ ರೋಗಿಯಾಗಿಬಿಟ್ಟಿದ್ದೀವಿ. ಕಾರಣ ಏನು? ನಾವು ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀವ? ಯೇಸುವಿನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀವ? ಜಕ್ಕಾಯನ ಸಮಸ್ಯೆ ಅದೇ. ಅಲ್ಲಿ ಜಕ್ಕಾಯ ಎಂಬವನಿದ್ದನು, ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಯಾವಾಗ ಅಪೇಕ್ಷೆ ಬರುತ್ತೆ? ಯಾವಾಗ ಡಿಸೈರ್ ಬರುತ್ತೆ? ಕೆಲವರು ನನ್ನ ಹತ್ರ ಹೇಳೋದಿದೆ, ಫಾದರ್ ಧ್ಯಾನಕ್ಕೆ ಒಳ್ಳೆಯವರು ಬರ್ತಾರಾ? ಅದು ಇದರ ಅರ್ಥ ಏನು? ನಾನು ಚರ್ಚಿಗೆ ಒಳ್ಳೆಯವರು ಹೋಗ್ತಾರಾ? ಪ್ರೇಯರ್ ಒಳ್ಳೆಯವರು ಮಾಡೋಲ್ವಾ? ಕೆಲವರು ಯೋಚನೆ ಮಾಡಿದೆ, ಧ್ಯಾನ ಅಂದರೆ ಅದು ಪಾಪಿಗಳಿಗೆ, ರೋಗಿಗಳಿಗೆ, ಅದು ಏನೆಲ್ಲ ಮಾಡಿದವ್ರಿಗೆ. ಯಾರು ಹಂಗೆ ಯೋಚಿಸ್ತಾರೆ ನೋಡಿ, ಅವರು ದೊಡ್ಡ ಪಾಪಿಗಳು, ಅವರು ದೊಡ್ಡ ರೋಗಿಗಳು. ಅಪೇಕ್ಷೆ ಇರಬೇಕು ನಮ್ಮಲ್ಲಿ. ಎಷ್ಟೋ ಮಂದಿ ಡಿವೈನ್ ರಿಟ್ರೀಟ್ ಸೆಂಟರ್ ಪೋಟಕ್ಕೆ ಹೋಗ್ತಾರೆ. ಅದು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ದಟ್ ಈಸ್ ಅವರ್ ಪವರ್ ಹೌಸ್ ಆ್ಯಂಡ್ ಮದರ್ ಹೌಸ್. ತದನಂತರ ಅನೇಕ ರೆಟ್ರೀಟ್ ಸೆಂಟ್ರುಗಳು ಬಂದವು. ಲೋಗೋಸು, ಡಿವೈನ್ ರೆಟ್ರೀಟ್ ಸೆಂಟ್ರ್ ಮುಲ್ಕಿ, ಅಥವಾ ತಾಬೋರ್ ಕಲ್ಯಾಣ್ ರೆಟ್ರೀಟ್, ತುಂಬ ರೆಟ್ರೀಟ್ ಸೆಂಟರ್ಗಳಿವೆ ಇವತ್ತು, RRC. ಆದರೆ ಮೂಲವಾಗಿ ಆರಂಭವಾಗಿದ್ದು ಡಿವೈನ್ ಕೇರಳ. ಅದರಲ್ಲಿ ಇವತ್ತೂ ಕೂಡ ಸಾವಿರ ಸಾವಿರ ಜನ ಅಲ್ಲಿ ಹೋಗ್ತಾರೆ, ಅನೇಕರು ಅದ್ಭುತಗಳನ್ನು ಕಾಣ್ತಾ ಇದ್ದಾರೆ. ಈ ವ್ಯಕ್ತಿಗೆ ಅಪೇಕ್ಷೆ ಇತ್ತು. ಏನು ಅಪೇಕ್ಷೆ? ಯೇಸು ಯಾರೆಂದು ನೋಡಬೇಕು. ನಿನಗೆ ಅಪೇಕ್ಷೆ ಇದೆಯಾ?
ಯೇಸು ಯಾರೆಂದು ನೋಡಬೇಕು, ಅನುಭವಿಸಬೇಕಂತ ಅಪೇಕ್ಷೆ ಇದೆಯಾ? ನೋಡಿ, ಇವನು ಗಿಡ್ಡ ವ್ಯಕ್ತಿ. ಕೆಲವು ಸರಿ ನಮ್ಮಲ್ಲಿ ಕೆಲವು ದುರ್ಗುಣಗಳು ಅಥವಾ ದುಶ್ಚಟಗಳು ಅಥವಾ ನಮ್ಮ ದೇಹದಲ್ಲಿ ಕುಬ್ಜತನಗಳು ನಮ್ಮನ್ನು ಯೇಸುವನ್ನು ನೋಡಲಾರದಂತೆ ಬಂಧಿಸಿಡ್ತವೆ. ಅನೇಕ ಬಾರಿ ನಮ್ಮ ಫ್ರೆಂಡ್ಸ್ಗಳೇ ಬಂಧಿಸಿಡ್ತಾರೆ, ಬಿಡೋಲ್ಲ ನಮ್ಮನ್ನು. ಅಯ್ಯ, ನೀನು ಯಾಕಪ್ಪ ಧ್ಯಾನಕ್ಕೆ ಹೋಗ್ತೀಯಾ? ಅಲ್ಲೇನು ಇನ್ನು ಪ್ರೈಸ್ ದ ಲಾರ್ಡ್ ಅಲ್ಲೆಲೂಯ ಹೇಳ್ತಾರೆ ಅಷ್ಟೇ. ಅವರಿಗೆ ಧ್ಯಾನ ಅಂದರೆ ಗೊತ್ತಿರುವುದು ಪ್ರೈಸ್ ದ ಲಾರ್ಡ್ ಅಲ್ಲೆಲೂಯ. ಧ್ಯಾನದ ತಿರುಳು ಯೇಸು ಸ್ವಾಮಿ, ಧ್ಯಾನದ ತಿರುಳು ಬೈಬಲ್, ಧ್ಯಾನದ ತಿರುಳು ದೇವರ ವಾಕ್ಯ. ಆ ದೇವರ ವಾಕ್ಯ ನಮ್ಮನ್ನು ಪರಿವರ್ತಿಸುತ್ತೆ. ಜಕ್ಕಾಯ ಗಿಡ್ಡ ವ್ಯಕ್ತಿ, ಯೇಸುವನ್ನು ನೋಡಬೇಕೆಂದೇಳಿ ಅಪೇಕ್ಷೆ ಇತ್ತು. ನೋಡಿ, ನಾನು ಯೋಚನೆ ಮಾಡ್ತೀನಿ, ಜಕ್ಕಾಯನಿಗೆ ಸಮಾಧಾನ ಇರಲಿಲ್ಲ. ನಿಮ್ಮ ಹತ್ರ ದುಡ್ಡಿರುವಾಗ ಎಲ್ಲರೂ ಸಲಾಮ್ ಹೊಡಿತಾರೆ, ಹಣ ಹಣ ಹಣ, ಆಮೇಲೆ ಹೆಣ ಹೆಣ ಹೆಣ. ನೋಡಿ, ಒಬ್ಬ ವ್ಯಕ್ತಿಯನ್ನು ಜನರು ಪ್ರೀತಿಸ್ತಾರೆ ಅಂತೇಳಿ ಹೇಗೆ ಗೊತ್ತಾಗಬೇಕು? ಅವರ ಅಧಿಕಾರದಿಂದ ಇಳಿದ ಮೇಲೂ ನಿಮಗೆ ಸಲಾಮ್ ಹೊಡೀತಾರೆ ಅಂದರೆ, ಅಧಿಕಾರದಿಂದ ಇಳಿದ ಮೇಲೂ ನಿಮ್ಮನ್ನು ಪ್ರೀತಿಸುತ್ತಾರಂದರೆ ನೀವು ನಿಯತ್ತಿನ ವ್ಯಕ್ತಿ. ಅಧಿಕಾರವನ್ನು ಬಿಟ್ಟು ಹೋದ್ಮೇಲೆ ದೇವರು ಹೇಳ್ತಾರೆ, ಕೆಲವರಿಗೆ ಅಧಿಕಾರ ಬಿಟ್ಟು ಹೋದ ತಕ್ಷಣ ರೋಗ ಸ್ಟಾರ್ಟ್ ಆಗುತ್ತೆ, ಅವರು ಗುಣ ಆಗೋಲ್ಲ, ಕಷ್ಟ ಆಗುತ್ತೆ ಅವರಿಗೆ. ಯಾಕೆಂದರೆ ಅಧಿಕಾರದ ದಾಹ, ದುಡ್ಡಿನ ದಾಹ, ಭ್ರಷ್ಟಾಚಾರ. ದುಡ್ಡಿತ್ತು ಈ ಸುಂಕದವನ ಹತ್ರ, ತುಂಬ ದುಡ್ಡು ಮಾಡ್ಕೊಳ್ತಿದ್ದ, ಮನೆಯಲ್ಲಿ ಬೇಕಾದಷ್ಟು ವಸ್ತುಗಳಿತ್ತು. ಇವತ್ತು ಓಪನ್ ಮಾಡಿ ನೋಡಿ, ಆ ಗೋಡ್ರೇಜಲ್ಲಿ ಎಷ್ಟು ಬಟ್ಟೆಗಳಿವೆ, ಎಲ್ಲ ಇದೆ ನಮ್ಮಲ್ಲಿ. ನಮಗೆ ಸಾಕಾಗೋಲ್ಲ. ಕಾರಣ ಏನು? ಆ ಒಂದು ಗ್ರೀಡ್ ಅಂತೀವಿ ನಮ್ಮೊಳಗಡೆ ಸೇರ್ಕೊಂಡು ಬಿಟ್ಟಿವೆ ಅಂತೆ. ಅವನೇನು ಮಾಡಿದ ನೋಡಿ, ಈ ಧನಾಢ್ಯನ ಒಟ್ಟಿಗೆ ತುಂಬ ಜನ ಇರ್ತಾರೆ. ನಾನು ಯೋಚನೆ ಮಾಡ್ತೀನಿ, ಒಂದಿನ ಅವನು ಹೇಳಿದ, ನೋಡ್ರಿ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿದ, ಇವತ್ತೆಲ್ಲ ಬರಬೇಡ್ರಿ, ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಏನು ಇಂಪಾರ್ಟೆಂಟ್ ಕೆಲಸ? ಯೇಸುವನ್ನು ನೋಡೋದು. ಅವನು ಕಂಡಿಡ್ದ, ಯೇಸು ಜೆರಿಕೋಗೆ ಬರ್ತಾರಂತೇಳಿ ಅವನಿಗೆ ಗೊತ್ತಾಯಿತು. ಅವನು ಓಡಿ ಹೋದ, ಆದರೆ ಅವನು ಹೋಗುವ ಮುಂಚೆ ಜನ ಜಂಗುಳಿ ಸೇರಿಬಿಟ್ಟಿತ್ತು. ಜಕ್ಕಾಯನಿಗೆ ಯೇಸುವನ್ನು ನೋಡಲಿಕ್ಕೆ ಆಗೋಲ್ಲ. ನೋಡಿ, ಜಕ್ಕಾಯ ಒಂದು ಐಡಿಯಾ ಮಾಡಿದ, ಒಂದು ಯೋಚನೆ ಮಾಡಿದ. ಏನು ಯೋಚನೆ? ಯೇಸುವನ್ನು ನೋಡಲೇಬೇಕು ಎಂಬ ಹಠ. ನೋಡದೆ ಹೋಗಬಾರ್ದು, ಇವತ್ತು ನೋಡಬೇಕು. ಯಾರು ಆ ಯೇಸು? ಪಾಪಿಗಳನ್ನು ಕ್ಷಮಿಸ್ತಾರೆ, ಪ್ರೀತಿಸ್ತಾರೆ, ಬೋಧಿಸ್ತಾರೆ. ಅವರ ಬೋಧನೆ ಕೇಳಲಿಕ್ಕೆ ಸಾವಿರ ಸಾವಿರ ಜನ ಹೋಗ್ತಾರೆ, ಅದ್ಭುತ ಮಾಡ್ತಾರೆ. ಅದಕ್ಕಾಗಿ ಒಂದು ಹಠ ಮಾಡ್ದ. ಹೇಗೆ ಯೇಸುವನ್ನು ನೋಡಲು ಸಾಧ್ಯ? ಅವನೇನು ಮಾಡ್ದ? ಮರ ಹತ್ತಿದ. ಮರ ಹತ್ತೋದು ಯಾರು ಗೊತ್ತಾ? ಮಕ್ಕಳು. ನಾವು ಚಿಕ್ಕದಿರುವಾಗ ಮರ ಹತ್ತಿದ್ವಿ, ಮರಕೋತಿ ಆಟ ಆಡ್ತಿದ್ವಿ. ಮಾವಿನ ಮರ, ಹಲಸಿನ ಮರ, ತೆಂಗಿನ ಮರ, ಏನೆಲ್ಲ ಕೋತಿ ಹತ್ತಿದ ಹಾಗೆ ಹತ್ತಿ ಬಿಡ್ತಿದ್ವಿ ನಾವು. ಆದರೆ ಈಗ ಹತ್ತಲಿಕ್ಕೆ ಆಗೋಲ್ಲ. ಈ ಜಕ್ಕಾಯ ಮರ ಹತ್ತದ ಎಷ್ಟೋ ವರ್ಷಗಳಾಗಿದ್ದು. ನೋಡಿ, ಕೆಲವು ಸರಿ ಯೇಸುವನ್ನು ನೋಡಬೇಕಾದ್ರೆ ನಾವು ಹತ್ತಬೇಕು. ಏನು ಹತ್ತಬೇಕು? ಧ್ಯಾನ ಮಂದಿರಗಳಿಗೆ ಹತ್ತಬೇಕು. ಸುವಾರ್ತೆಯನ್ನು ಇಂಥ ಚಾನೆಲ್ಗಳ ಮೂಲಕ ಪ್ರವರ್ಧಿಸುವ ಅಥವಾ ಪ್ರವಚನ ನೀಡುವ ಆ ಪ್ರವಚನಗಳನ್ನು ಆಲಿಸಬೇಕು. ಆವಾಗ ಬೈಬಲ್ ಓದಬೇಕು. ಕೆಲವು ಮಂದಿಗೆ ಬೈಬಲ್ ಓದುವಾಗ ನಿದ್ದೆ ಬರುತ್ತೆ, ಬೈಬಲ್ ಓದಲಿಕ್ಕೆ ಆಗೋಲ್ಲ. ಪ್ರೇಯರ್ ಮಾಡುವಾಗ ನಿದ್ದೆ ಹಾಕೊಳ್ಳಿಕ್ಕೆ ಬರುತ್ತೆ, ಆಗೋಲ್ಲ. ಕಾರಣ, ನಿನ್ನ ಜೀವನದಲ್ಲಿ ನೀನು ಅದನ್ನು ಜಯಿಸಬೇಕು. ಅಲ್ಲಿ ನಿನ್ನ ಬಲಹೀನತೆ ಇರಬಹುದು. ಜಕ್ಕಾಯ ಏನು ಮಾಡ್ದ? ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಅವನು ಮರಕ್ಕೆ ಹತ್ತಿದ. ಅಂದರೆ ಯಾರು ತನ್ನನ್ನು ತಾನು ಬರಿದು ಮಾಡಿಕೊಳ್ತಾರೋ ಅವರನ್ನು ದೇವರು ಉನ್ನತಕ್ಕೇರಿಸ್ತಾರೆ. ಇವನೇನು ಮಾಡಿದ? ಲ್ಯಾಡರ್ ತರಲಿಕ್ಕೆ ಟೈಮ್ ಇಲ್ಲ, ಏಣಿ ತರಲಿಕ್ಕೆ ಟೈಮ್ ಇಲ್ಲ. ಅದಕ್ಕೆ ಒಂದು ಸಾರಿ ಹತ್ತಿರಬೇಕು, ಕೆಳಗಡೆ ಬಂದಿರಬೇಕು, 3-4 ಸಾರಿ ಟ್ರೈ ಮಾಡಿ ಕೊನೆಗೂ ಹೋಗ್ಬಿಟ್ಟ. ತುಂಬ ಎಲೆಗಳು ಆ ಮರದಲ್ಲಿ, ಆ ಮರದ ಮೇಲೆ ಕೂತ್ಕೊಂಡು ಬಿಟ್ಟ. ಯೇಸು ಸ್ವಾಮಿ ಅಲ್ಲಿ ಬಂದರು, ಮರದ ಕೆಳಗಡೆ ನಿಂತರು. ಯೇಸು ಅವನಿಗೆ ಕಾಣ್ತಾ ಇದ್ದಾರೆ, ಯೇಸುವಿಗೆ ಅವನು ಕಾಣ್ತಾ ಇಲ್ಲ. ಆದರೆ ಅವನು ಮರ ಹತ್ತುವ ಮುಂಚೆ ದೇವರು ಅವನನ್ನು ನೋಡಿಬಿಟ್ಟಿದ್ದಾರೆ. ಅವನ ಹೃದಯದ ಅಂತರಾಳವನ್ನು ದೇವರು ಗ್ರಹಿಸಿದ್ದಾರೆ. ಅವನಿಗೆ ತುಂಬ ಸಂತೋಷವಾಯಿತು, ಇವರೇನೇ ಯೇಸು ಅಂತೇಳಿ ಸಂತೋಷಪಟ್ಟ. ಆದರೆ ಏನಾಯಿತು ನೋಡಿ, ಯೇಸು ತಲೆ ಎತ್ತಿ ಮೇಲೆ ನೋಡಿದರು. ಮರದ ಮೇಲಿಂದ ಜಕ್ಕಾಯ ಕೆಳಗೆ ನೋಡ್ತಾ ಇದ್ದಾನೆ. ನಾವು ಪ್ರೇಯರ್ ಮಾಡುವಾಗ ದೇವರು ಅಲ್ಲಿದ್ದಾರೆ ಅಂತೇಳಿ ಯೋಚನೆ ಮಾಡ್ತೀವಿ, ಆದರೆ ದೇವರು ಈಗ ಇಲ್ಲಿದ್ದಾರೆ, ಮನುಷ್ಯ ಅಲ್ಲೋಗಿದ್ದಾನೆ. ಆ ಕಣ್ಣಿನಲ್ಲಿ ಒಂದು ಪ್ರೀತಿ ಇತ್ತು, ಆ ನೋಟದಲ್ಲಿ ಒಂದು ಆಶೀರ್ವಾದವಿತ್ತು, ಆ ನೋಟದಲ್ಲಿ ಅನುಗ್ರಹವಿತ್ತು. ಯೇಸು ಅವನನ್ನು ಏನು ಮಾಡ್ತೀವಿ ಅಲ್ಲಿ, ಇಳಿದು ಬಾರೋ ಅಂತ ಹೇಳಿಲ್ಲ. ಯೇಸು ಹೇಳಿದರು, ಜಕ್ಕಾಯ್ ನನ್ನ ಪುತ್ರ, ನಾನು ನಿನ್ನ ಮನೆಗೆ ಬರಬೇಕು ಕಣೋ, ನಿನ್ನನ್ನೇ ಹುಡುಕಿ ಬಂದೆ ನಾನು ಜೆರಿಕೋಗೆ. ಹೆಂಗಾಗಿರಬೇಕು ಜಕ್ಕಾಯನಿಗೆ? ನೋಡಿ, ಯೇಸು ನಮ್ಮನ್ನು ಹುಡುಕಿ ಬಂದರು. ಜೀಸಸ್ ಕೇಮ್ ಇನ್ ಸರ್ಚ್ ಆಫ್ ಅಸ್. ಯೇಸು ನಮ್ಮನ್ನು ಹುಡುಕಿ ಬಂದರು.
ಯೇಸು ನಮ್ಮ ಪಕ್ಕದಲ್ಲಿದ್ದಾರೆ, ನಮಗೆ ಹತ್ತಿರ ಇದ್ದಾರೆ. ಅದಕ್ಕೆ ನಾವು ಆಳ್ತೀವಿ, ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ನಾನು ಬಾಳಲಾರೆನು. ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವ ಯೇಸು ಅವರಾಗಿದ್ದಾರೆ. ತಾಯಿ ಪ್ರೀತಿ, ಜಕ್ಕಾಯ ಯೇಸುವಿನ ಪ್ರೀತಿಯಲ್ಲಿ ತುಂಬಲ್ಪಟ್ಟ. ಅಯ್ಯೋ, ತಾಯಿ ಕರೆದಂಗೆ ಕರೀತಾ ಇದ್ದಾರಲ್ಲ, ನನ್ನನ್ನು ಯಾರು ಇಷ್ಟು ಪ್ರೀತಿಸಲಿಲ್ಲ. ಅವನು ಒಂದೇ ಹೈ ಜಂಪ್ ಕೆಳಗೆ. ಯಾರಿಗೂ ಬೇಡವಾದ ಜಕ್ಕಾಯ ಯೇಸುವಿಗೆ ಬೇಕಾದ. ಮಗುವೆ, ನೀನು ಯಾರಿಗೂ ಬೇಡವಾಗಿದ್ದೀಯ. ಗಂಡ, ಹೆಂಡತಿ, ತಂದೆ, ತಾಯಿ, ಸ್ನೇಹಿತರು, ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ನಿರಾಶೆಯಲ್ಲಿದ್ದೀಯ. ಪಾಪದ ಕೂಪದಲ್ಲಿ ವಿಲವಿಲನೆ ಒದ್ದಾಡ್ತಾ ಇದ್ದೀಯ. ಯಾರೂ ಇಲ್ಲ ಅಂತೇಳಿ ನಿರಾಶೆ ಜಿಗುಪ್ಸೆಯಲ್ಲಿ ಕಾಲ ಕಳೀತಾ ಇದ್ದೀಯ. ಯೇಸು ಇದ್ದಾರೆ. ಯೇಸು ನಿನ್ನನ್ನು ಕರೀತಾರೆ. ಜಕ್ಕಾಯನನ್ನು ಕರೆದ ಹಾಗೆ ನಿನ್ನ ಮನೆಗೂ ಯೇಸು ಬರ್ತಾರೆ. ನಿನ್ನ ಮನೆಗೂ ಯೇಸು ಬರ್ತಾರೆ. ಯಾರಿಗೂ ಬೇಡವಾದ ನೀನು ಯೇಸುವಿಗೆ ಬೇಕು. ನಿನ್ನ ಬಗ್ಗೆ ನನಗೊಂದು ಚಿಂತೆ ಇದೆ ಕಂದ. ಎಫ್ರಾಹಿಂ, ನೀ ನನ್ನ ಮುದ್ದು ಕಂದನಲ್ಲವೇ ಅಂತ ಹೇಳಿದ ದೇವರು ನಿನಗಾಗಿದ್ದಾರೆ. ಭಯಪಡಬೇಡ ಮಗಳೇ, ಎದ್ದೇಳು, ಯೇಸು ಜೊತೆ ಜೀವಿಸು, ಯೇಸು ಜೊತೆಗೆ ಬಾಳು. ನಿನಗೆ ಹೊಸ ಶಕ್ತಿ, ಹೊಸ ಆಶೀರ್ವಾದ, ಹೊಸ ಕೃಪೆ, ಹೊಸ ಕರುಣೆಯನ್ನು ನೀನು ನೋಡ್ತೀಯ. ಜಕ್ಕಾಯನ ಮನೆಗೆ ಯೇಸು ಹೋದರು. ಯೇಸು ಯಾವ ಪ್ರಾಬ್ಲಮ್ ಯೇಸುವಿಗೆ ಇಲ್ಲ. ಯೇಸು ನಿನ್ನ ಮನೆಗೂ ಬರ್ತಾರೆ. ಕರಿ ಯೇಸುವನ್ನು ಹೃದಯದಿಂದ. ಪಾಪಿ ಪಾಪಿ ಅಂತೇಳಿ ಜರೀತಾ ಕೂತ್ಕೊಳ್ಬೇಡ, ಅಳ್ತಾ ಕೂತ್ಕೊಳ್ಬೇಡ, ಪಶ್ಚಾತ್ತಾಪ ಪಡು. ದೇವರ ಪ್ರೀತಿಗೆ ವಾಪಸ್ ಬಾ. ಯೇಸು ಅವರ ಮನೆಯಲ್ಲಿ ಊಟ ಮಾಡ್ತಿರುವಾಗ ಜನರೆಲ್ಲರೂ ಹೇಳಿದ್ರು, ಏನು ಹೇಳಿದ್ರು ಗೊತ್ತಾ? ಅಯ್ಯೋ ಹೊಟ್ಟೆ ಬಾಕ, ಇವರ ಮನೇಲಿ ಪಾಪಿಯ ಮನೇಲಿ ಊಟ ಮಾಡ್ತಾರೆ. ಯೇಸು ಹೇಳಿದರು, ಅದೆಲ್ಲ ಅವರಿಗೆ ಕೇರ್ ಮಾಡೋಲ್ಲ. ಅವರು ಸಮಾರ್ಯ ಮಹಿಳೆಗೆ ಭೇಟಿ ಮಾಡಲಿಕ್ಕೆ ಹೋದರು. ಅವರು ಜಕ್ಕಾಯನನ್ನು ಭೇಟಿ ಮಾಡಲಿಕ್ಕೆ ಹೋದರು, ಊಟ ಮಾಡಿದರು. ಎಲ್ಲ ಜನರು ಅಲ್ಲಿ ಸೇರಿದರು. ಯಾರಿಗೂ ಧೈರ್ಯವಿರಲಿಲ್ಲ ಯೇಸು ಹತ್ರ ಮಾತಾಡಲಿಕ್ಕೆ. ಏಕೆಂದರೆ ಇವನ ಜೀವನ ಅಂಥದ್ದಾಗಿತ್ತು. ಆ ಊರಿನಲ್ಲಿ ಅವನಿಗೆ ಹೆಸರಿರಲಿಲ್ಲ, ಒಳ್ಳೆಯ ಹೆಸರಿರಲಿಲ್ಲ. ಆದರೆ ಜಕ್ಕಾಯ ಏನು ಮಾಡ್ದ? ಯೇಸುವಿನ ಪ್ರೀತಿಯಿಂದ ತುಂಬಲ್ಪಟ್ಟ ಜಕ್ಕಾಯ ಒಂದು ಮಾತು ಹೇಳಿದ, ಎದ್ದು ನಿಂತು, ಯೇಸುವೆ, ನಾನು ಯಾರಿಗಾದರೂ ಅನ್ಯಾಯ ಮಾಡಿದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಪ್ರಭುವೇ, ನನ್ನ ಆಸ್ತಿ ಪಾಸ್ತಿಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡ್ತೀನಿ. ನೋಡಿ, ಯೇಸುವಿನ ಪ್ರೀತಿ ಸ್ಪರ್ಶಿಸಲ್ಪಟ್ಟಿತು. ಒಂದು ಹಣ ಬಿಡದವನು, ಒಂದು ಪೈಸಾ ಬಿಡದವನು ಹೇಗಪ್ಪ ಇಷ್ಟು ಬದಲಾಗಲು ಸಾಧ್ಯ? ಇವತ್ತು ಕೇಳಿ, ನಿಮ್ಮ ಹತ್ರ ಇದ್ದರೆ ಇಟ್ಕೊಂಡಿಡಬೇಡಿ. ಬಡಬಗ್ಗರಿಗೆ, ನಿರ್ಗತಿಗರಿಗೆ, ಅನಾಥರಿಗೆ, ವಿಧವೆಯರಿಗೆ ಸಹಾಯ ಮಾಡಿ. ಎಷ್ಟೋ ಮದರ್ ತೆರೆಸಾ ಆಶ್ರಮಗಳು, ಅನಾಥ ಆಶ್ರಮಗಳು, ವೃದ್ಧಾಶ್ರಮಗಳು, ಕೆಲವರು ಇರ್ಬೋದು ನಾನೇ ಮಾಡ್ತೀನಿ ಅಂತೇಳಿ ಚಾನೆಲ್ಗಳಲ್ಲಿ ತೋರಿಸ್ಬೋದು. ಬದಲಾಗಿ ಮಾಡುವವರು ತುಂಬ ಇದ್ದಾರೆ. ನನ್ನ ಆತ್ಮೀಯ ಮಿತ್ರ ಒಬ್ಬ ಇದ್ದಾನೆ, ಸ್ನೇಹಾಲಯದಲ್ಲಿ ಜೋಸೆಫ್. ವೈಟ್ ಹೌಸ್ ಮಂಗಳೂರಿನಲ್ಲಿ ಕಾರಿನ್ ರಸ್ಕಿನ್ನ ಭೇಟಿ ಮಾಡಿ. ಸಿಯೋನ್ ಆಶ್ರಮ, ಪೌಲೋಸ್. ನಾನು ಕುಮಟಾಕ್ಕೆ ಹೋಗುವಾಗ ಇನ್ನೊಬ್ಬ ನನ್ನ ಮಿತ್ರ ಅಲ್ಲಿ ಸಿಕ್ಕದ. ಒಬ್ಬರಲ್ಲ, ಇಬ್ಬರಲ್ಲ. ಅದು ಎಷ್ಟೋ ಮದರ್ ತೆರೆಸಾ ಸಂಸ್ಥೆಗಳು, ಸಂತ ಅಂತೋಣಿಯವರ ಆಶ್ರಮ, ವೃದ್ಧಾಶ್ರಮಗಳು, ಎಷ್ಟೋ ಗುರು ಕನ್ಯಾಸ್ತ್ರೀಯರು ಈ ಸೇವೆ ಮಾಡ್ತಾರೆ. ನಾವು ಕೂಡ ಕೊಡುವವರಾಗೋಣ, ಕೊಟ್ಟು ಅವರಿಗೆ ಆಧಾರವಾಗೋಣ. ಅಲ್ಲೂ ಉದ್ಧಾರವನ್ನು ತರೋಣ. ಯೇಸು ಬೇರೆ ಏನು ಹೇಳಲಿಲ್ಲ. ಯೇಸು ಇಷ್ಟು ಹೇಳಿದರು, ಇಂದು ಈ ಮನೆ ಉದ್ಧಾರವಾಯಿತು. ಯಾವಾಗ ಉದ್ಧಾರವಾಯಿತು? ಅವನು ತನ್ನ ಬಂಧನದಿಂದ ಬಿಡುಗಡೆ ಹೊಂದಿದ, ತನ್ನ ಆ ಕುಬ್ಜ ಮನಸ್ಸಿನಿಂದ ಬಿಡುಗಡೆ ಹೊಂದಿದ. ನಾವು ಹೇಳ್ತೀವಿ ನ್ಯಾರೋ ಮೈಂಡೆಡ್ನೆಸ್, ಇದು ಹೀಗೆ ನೋಡ್ತೀವಲ್ಲ, ಅದರಿಂದ ಬಿಡುಗಡೆ ಹೊಂದಿದ. ಅವನ ಹೃದಯ ಮನಸ್ಸು ವಿಶಾಲವಾಯಿತು. ಎಲ್ಲರನ್ನು ಪ್ರೀತಿಸಲು ಆರಂಭಿಸಿದ. ತನ್ನ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟ. ಪಶ್ಚಾತ್ತಾಪ ಪಡುವವನಿಗೆ ಕ್ಷಮೆ ಇದೆ. ದ್ರೋಹಿಗೆ ಅಥವಾ ದ್ರೋಹ ಮಾಡುವವನಿಗೆ ಅಲ್ಲ. ಹಿಪೋಕ್ರಿಟ್ಸ್ ಅಂತಾರೆ. ನಾವು ಹಿಪೋಕ್ರಿಟ್ಸ್ ಆಗಬಾರ್ದು. ಜಕ್ಕಾಯನಂತೆ ಪಶ್ಚಾತ್ತಾಪ ಪಡೋಣ. ನಮ್ಮ ಆತ್ಮದ ಕುರುಡುತನ ಇವತ್ತು ಯೇಸು ಸೌಖ್ಯ ಮಾಡಲಿ. ದೇಹದ ಕುರುಡುತನ, ಅಂಧತ್ವ ಇದ್ದರೂ, ಅಂದರೆ ದೈಹಿಕ ರೋಗಗಳು ಇದ್ದರೂ ಸೌಖ್ಯ ಮಾಡಲೆಂದು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸೋನು, ಸ್ತುತಿ ಪಾತ್ರನು, ಸ್ತುತಿಯಲ್ಲಿ ಜೀವಿಸೋನದ ಪ್ರಭು ಯೇಸುವೆ, ನಿಮ್ಮ ನಾಮದಲ್ಲಿ ನಾನು ಬೋಧಿಸಿದ್ದೇನೆ. ಹುಟ್ಟು ಕುರುಡ ಬಾರ್ತಿಮೇಯವನಿಗೆ ದೃಷ್ಟಿ ಕೊಟ್ಟ ದೇವರು ನೀವು. ಜಕ್ಕಾಯನ ಮನೆಗೆ ಹೋಗಿ ಊಟ ಮಾಡಿದ ದೇವರು ನೀವು. ನನ್ನ ಎಲ್ಲ ಸಹೋದರ ಸಹೋದರಿಯರಿಗಾಗಿ ನಾನು ಪ್ರಾರ್ಥಿಸ್ತೀನಿ. ಅವರ ಜೀವನದಲ್ಲಿರುವ ಆತ್ಮದ ಕುರುಡುತನ ಹಾಗೂ ದೈಹಿಕ ಕುರುಡುತನ, ದೈಹಿಕ ರೋಗಗಳನ್ನು ಸಮರ್ಪಿಸಿ ಆತ್ಮದ ಅಂಧತ್ವದಿಂದ ಬಿಡುಗಡೆ ಮಾಡಿ ಅಭಿಷೇಕಿಸಿರಿ. ಯೇಸು ನಾಮದಲ್ಲಿ ಇವರಿಗೆ ಆಶೀರ್ವಾದ ಸಿಗಲಿ, ಬಿಡುಗಡೆ ಸಿಗಲಿ,
ಟಚ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್, ಡೆಲಿವರ್ ದೆಮ್ ಲಾರ್ಡ್. ಎಲ್ಲ ಕೇಡುಗಳಿಂದ ಬಿಡುಗಡೆ ಹೊಂದಿ ಸ್ವತಂತ್ರ ಮಕ್ಕಳಾಗಿ, ಯೇಸುವಿನ ಮಕ್ಕಳಾಗಿ, ಆತ್ಮಭರಿತರಾಗಿ ಬಾಳಿ ಜಕ್ಕಾಯನಂತೆ, ಬರ್ತಿವೆಯನಂತೆ ಯೇಸುವಿಗೆ ಸಾಕ್ಷಿಯಾಗಿ. ಆಮೇನ್.